ಸೇನೆಯನ್ನು ಅಡಿಗಟ್ಟುವಲ್ಲಿ ಅವನು ಹೊಲಿತಿರುವ ವ್ಯೂಹವನ್ನ ನೋಡಿದ್ದೀರೋ? ಏನು? ಪದ್ಮ ವ್ಯೂಹವನ್ನು ರಚಿಸಿದ್ದಾನೆ. ಏನು ಪದ್ಮ ಅಂದ್ರೆ? ಏನು? ಕಮಲ. ಸದ್ಯಕ್ಕೆ ಈ ದೇಶದ ರಕ್ಷಣೆ ಕಮಲ ವ್ಯೂಹದಲ್ಲಿದೆ. ನಿನ್ನ ಕಮಲ ವ್ಯೂಹವನ್ನ ಕುಡಿಗಟ್ಟುವ ಕೈ ಇನ್ನೊಂದು ಕೋರ್ಟಿನಲ್ಲಿ ಹಾಕ್ಬಿಡಿ.
ವಿಚಾರಗಳಿಗೆ ಆಚಾರ ವಿಚಾರಗಳಿಗೆ ಮೆಚ್ಚಿದ್ದೇನೆ. ವೀರ ವೈಷ್ಣವರು ನಾವು. ಇರಲಿ, ಆಯ್ಕೆಯನ್ನು ಕೊಟ್ಟು ನಿನ್ನ ಶಿರವನ್ನು ಪಾದದಲ್ಲಿಟ್ಟು ನಡೆದರೆ ಉಳಿತು ನಿನ್ನ ಜೀವ, ಇಲ್ಲದಿದ್ದರೆ ಯಮಲೋಕಕ್ಕೆ. ಮಾತು ಹೇಳುತ್ತಿರುವ ನೀನು ಯಾರು? ಕರುಣನ ಮಗ. ಏನಾದರೂ ಸಂಖ್ಯೆ ಇತ್ತು. ದೊಡ್ಡವರು ರಾಜಕೀಯ ನಿಮ್ಮಂತವರಿಗೆ ಅರ್ಥವೇ ಆಗುವುದಿಲ್ಲ. ಯಾಕೆ? ನಿನ್ನ ತಂದೆಯನ್ನು ಕೊಂದದ್ದು ಯಾರು? ಹಾ. ಇದೇ ಪಾರ್ಥ ಅಲ್ಲ. ನಿನ್ನ ಅಣ್ಣ ಪ್ರಶಸ್ತಿಯನ್ನು ನನ್ನ ಕೊಂದದ್ದು ಯಾರು? ಇದೇ ಪಾರ್ಥ ಅಲ್ಲ. ನೀನನ್ನು ಸಿಕ್ಕಲಿಲ್ಲ ಕೊಲ್ಲಿಕ್ಕೆ, ಯಾಕಂದ್ರೆ ನನ್ನಂತವರನ್ನ ಕೊಲಿಸ್ತಾನೆ. ಬಾ ಮಾಡಿ. ಬಣ್ಣದ ವೇಷಗಳ ಹತ್ರ ಮಾತು ಹೆಚ್ಚು ಮಾಡಿ. ಮತ್ತೆ ಕೇತನನು ಬಂದಿದ್ದಾನೆ ಎನ್ನುವಲ್ಲಿಗೆ ಇದು ನಮ್ಮ ದೇವರ ಮಗ ಪ್ರದ್ಯುಮ್ನ ಎನ್ನುವುದು ನಮಗೂ ಸಹ ಗೊತ್ತಾಯಿತು. ದೇವರಲ್ಲಿ ಭಕ್ತಿ ಇದ್ದ ಹಾಗೆ ಮಗನನ್ನು ಗೌರವ ಬೇಕಲ್ವ? ವಿರೋಧಿಯ ಸ್ಥಾನದಲ್ಲಿದ್ದರೋ ಮಾತನಾಡುತ್ತಂತೆ. ಮತ್ಸ್ಯ ಕೇತನ
ಕೀರ್ತಿಗೆ ಉಂಟಾಗದಂತಹ ರೀತಿಯಲ್ಲಿ ಪರಿಚಯವನ್ನು ಕೇಳಿ ಮಾತನಾಡಿಸ್ತೇನೆ, ನೋಡ್ತೇನಂತೆ.
ನನ್ನ ಆವೇಶವೆಲ್ಲವೂ ಒಮ್ಮೆಲೆ ಕಡಿಮೆಯಾಗಿ ಹೋಯಿತು. ಹತ್ತಿದ ಜ್ವಾಲೆ ಎನ್ನುವುದು ವ್ಯಾಪಕವಾಗಿ ಹರಡಿದೆ ಅಂತ ನಾನು ಬಂದ್ರೆ ನೀವೊಂದು ನೋಡಿದ್ರೆ ದೀಪಕ ಯಾಕೆ ಸಂತೋಷ? ಧರೆಯಲ್ಲಿ ದಶನಾಮಾವಳಿಗಳನ್ನು ಹೊತ್ತು ಪರಾಕ್ರಮಕ್ಕೆ ಪ್ರತಿ ಇಲ್ಲದ ಪ್ರಥೆಯ ಪುತ್ರ ಪಾಠ ಎನಿಸಿಕೊಂಡು ತನ್ನಂತಹ ಅದೆಷ್ಟೋ ಕ್ಷತ್ರಿಯ ವೀರರಿಗೆ ಆದರ್ಶಪ್ರಾಯರಾಗಿರುವಂತಹ ಸೃಷ್ಟಿಗರ್ಜುನ ಅಂದ್ರೆ ನೀನೆಯೋ? ಸೃಷ್ಟಿಯಲ್ಲಿ ಅರ್ಜುನ ನಾನೇ. ಈ ಸೃಷ್ಟಿಗರ್ಜುನ ಎನ್ನುವ ಶಬ್ದದ ಅರ್ಥ ಏನು? ವಿಶೇಷವಿದೆ. ಏನು? ಸೃಷ್ಟಿ ಎನ್ನುವ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಏನು? ಸೃಷ್ಟಿ ಎಂದರೆ ಭೂಮಿ, ಸೃಷ್ಟಿ ಎಂದರೆ ಹೊಸದನ್ನು ಸೃಷ್ಟಿಸುವುದು ಎನ್ನುವುದಾಗಿ. ಈ ಸೃಷ್ಟಿಯಲ್ಲಿ ಆಗಿ ಹೋದಂತಹ ಅರ್ಜುನರು ಅನೇಕರು. ಅರ್ಥವೀರಾರ್ಜುನ, ಯಮಲಾರ್ಜುನ, ಸಹಸ್ರಾರ್ಜುನರಂತಹ ಅದೆಷ್ಟು ಅರ್ಜುನರು ಆಗಿ ಹೋಗಿದ್ದಾರೆ. ಅವರೆಲ್ಲ ಸೃಷ್ಟಿಯಲ್ಲಿ ಅರ್ಜುನರೇ ಹೊರತು ಸೃಷ್ಟಿಗೆ ಅರ್ಜುನರಲ್ಲ. ಸರಿ, ಯಾಕೆ ಬಲ್ಲೆಯ? ಯಾಕೆ? ಈ ಬ್ರಹ್ಮ ಸೃಷ್ಟಿಯಲ್ಲಿ ತನ್ನದೇ ಆದಂತಹ ಹೊಸ ಸೃಷ್ಟಿಗಳನ್ನ ಸೃಷ್ಟಿಸಿ ಸೃಷ್ಟಿಗರ್ಜುನ ಎನ್ನುವಂತಹ ವಿರೋಧಿಗೆ ಮಾತನಾಡಬಲ್ಲಂತಹ ಅಧಿಕತೆಯನ್ನು ಹೊಂದಿರುವುದು ನೀನು ಮಾತ್ರ. ಒಂದು ಎರಡು ನಿನ್ನ ಸೃಷ್ಟಿಗಳು ಏನದು? ನಾವು ಸಹ ಕೇಳಿಬಲ್ಲೆವು. ನಿನ್ನ ಹುಟ್ಟು ಜೀವನದ ಉದ್ಘಾಟನೆಯ ದಿನ ಅದೇ ಒಂದು ಸೃಷ್ಟಿಯಂತೆ. ಆಮೇಲೆ ಕುಂಬಿನಿಯಿಂದ ಅಂಬರದವರೆಗೆ ಅಂಬಿನ ಸೇತುವೆಯನ್ನು ನಿರ್ಮಾಣ ಮಾಡಿದಂತಹ ಆ ಸೃಷ್ಟಿ. ಆ ಸೇತುವೆಯ ಮೂಲಕ ಐರಾವತವನ್ನು ಭೂಮಿಗೆ ತರಿಸಿ ಅವನ ಗಜಗೌರಿ ವ್ರತವನ್ನು ಸಂಪನ್ನಗೊಳಿಸಿದಂತಹ ಆ ಸೃಷ್ಟಿ. ಕಾಂಡವ ವನದಹನ ಮಾಡಿ ಕಾಂಡವ ಪ್ರಶ್ನವನ್ನ ಪ್ರತಿಷ್ಠಾಪಿಸಿದಂತಹ ಆ ಸೃಷ್ಟಿ. ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಮತ್ಸ್ಯ ಯಂತ್ರವನ್ನ ಭೇದಿಸಿ ಒಂದು ಹುಡುಗಿಯನ್ನು 5 ಜನ ಮದುವೆಯಾದಂತಹ ಆ ಸೃಷ್ಟಿ. ಅದು ಅಲ್ಲದೆ ಸಶರೀರನಾಗಿ ಸ್ವರ್ಗಾರೋಹಣವನ್ನು ಮಾಡಿ ಇಂದ್ರನ ಆತಿಥ್ಯಕ್ಕೆ ಪಾತ್ರನಾದಂತಹ ಆ ಸೃಷ್ಟಿ. ಈ ಎಲ್ಲಾ ಸೃಷ್ಟಿಗಳಿಗೆ ಕಲಶವಿಟ್ಟಂತಹ ಸೃಷ್ಟಿ ಎಂದರೆ ನಮ್ಮ ದೇವರಾದಂತಹ ಶ್ರೀಕೃಷ್ಣ ಪರಮಾತ್ಮನೊಡನೆ ಧಾರ್ಮಿಕ ಹಾಗೂ ಪಾರಮಾರ್ಥಿಕ ಅನುಸಂಧಾನದ ಮೂಲಕ ಗೀತೆಯನ್ನು ಒಲಿಸಿಕೊಂಡಂತಹ ಆ ಸೃಷ್ಟಿ. ಇಂತಹ ಸೃಷ್ಟಿಗೆ ಭಾಜನರಾದ್ದರಿಂದ ನೀನು ಸೃಷ್ಟಿಗರ್ಜುನ ಎನ್ನುವಂತಹದ್ದು ನಮ್ಮ ನಂಬಿಕೆ. ಈಗ ಪ್ರಶ್ನೆಯನ್ನು ಕೇಳ್ತೇನೆ. ನೀನು ಸೃಷ್ಟಿಗರ್ಜುನ, ನಿನ್ನ ಸೃಷ್ಟಿಗಳ ಪರಾಕ್ರಮಗಳನ್ನು ಅರಿತಿದ್ದೆ, ಕಟ್ಟಿ ಹೇಳು ನಿನ್ನ ಕುದುರೆಯನ್ನು. ಹೌದಾ? ನಾವು ಸಹ ವೈಷ್ಣವರು ಎನ್ನುವಂತಹದ್ದು ನಿನ್ನ ಗಮನಕ್ಕೆ ಬಂದಿರಬಹುದು. ಆದರೆ ನಮ್ಮದಾದಂತಹ ಸಂಕಲ್ಪ ಸಿದ್ಧಿಗೆ ಇದೊಂದೇ ಮಾರ್ಗ ಎನ್ನುವುದನ್ನು ಅರಿತು ಕಟ್ಟಿ ಹೇಳು ನಿನ್ನ ತುರಗವನ್ನು. ಈಗ ಪ್ರಶ್ನೆ, ಇಲ್ಲಿಯವರೆಗೆ ನಡೆದಂತಹ ಯುದ್ಧದಲ್ಲಿ ನಿನ್ನ ಸೇನಾಧ್ಯಕ್ಷನಾದಂತಹ ಪ್ರದ್ಯುಮ್ನನು ಸೇರಿದಂತೆ ರಸಧ್ವಜರಂತಹ ವೀರಾದಿ ವೀರರು ಹರಾಶಾಯಿಯಾಗಿರುವಂತಹ ಈ ಹೊತ್ತಿನಲ್ಲಿ ಬಿಟ್ಟು ಓಪೆಯುವೋ ಅಥವಾ ಬಿಡಿಸುವನೆನ್ನುವಂತಹ ಅರ್ಜುನ ಬಿಂಕ ಇದೆ, ಇನ್ನೂ ಇದೆ. ನಮಗೆ ಸಮಯ ಇವತ್ತು ಹೆಚ್ಚಿಲ್ಲ. ತಟ್ಟನೆ ನಾವು ಮಧ್ಯದಲ್ಲಿ